ಕೊರಗ ಸಮುದಾಯಗಳಿಗೆ ಜಮೀನು ಹಕ್ಕು ಪತ್ರ, ಪೌಷ್ಟಿಕ ಆಹಾರ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ಇನ್ನೂ ವಂಚಿತರಾಗಿರುವುದು ಗಮನಕ್ಕೆ ಬಂದಿದೆ. ಸರ್ಕಾರಿ ಸೌಲಭ್ಯಗಳು ಕೊರಗರಿಗೆ ಸಮರ್ಪಕವಾಗಿ ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಗುರುತಿಸಿ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಬಂದರು, ಮೀನುಗಾರಿಕೆ, ಒಳನಾಡು ಮತ್ತು ಜಲ ಸಾರಿಗೆ ಸಚಿವರಾದ ಎಸ್ ಅಂಗಾರ ಹೇಳಿದರು. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೊರಗ ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ನಿಟ್ಟಿನಲ್ಲಿ ಪುತ್ತೂರಿನ ಪುರಭವನದಲ್ಲಿ ನಡೆಸಲಾದ ಜಿಲ್ಲಾ ಮಟ್ಟದ ಕೊರಗ ಸಮುದಾಯಗಳ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭರವಸೆ ನೀಡುವುದು ಮುಖ್ಯವಲ್ಲ, ಅದನ್ನು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತರುವುದು ಬಹಳ ಮುಖ್ಯ. ನಾನು ಓರ್ವ ಕೂಲಿ ಕಾರ್ಮಿಕನಾಗಿ ಬಡತನದ ಅರಿವು, ಅನುಭವ, ಬಡವರ ಕಷ್ಟವನ್ನ ಚೆನ್ನಾಗಿ ಬಲ್ಲವನಾಗಿದ್ದೇನೆ. ಕೊರಗ ಸಮುದಾಯದ ಮುಖಂಡರು ಪ್ರಸ್ತಾಪಿಸಿದ ಎಲ್ಲ ಅಂಶಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ. ಈ ಬಗ್ಗೆ ರಾಜ್ಯ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಅವರೊಂದಿಗೆ ಚರ್ಚಿಸಿ ಕೊರಗರ ಜಮೀನು ಹಕ್ಕು ಪತ್ರ ಸಮಸ್ಯೆ ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ಕೊರಗರು ತಮ್ಮ ಕೀಳರಿಮೆ ಬಿಟ್ಟು ಸಮಾಜದ ಮುಖ್ಯ ವಾಹಿನಿಯಲ್ಲಿ ತೊಡಗಿಸಿಕೊಳ್ಳಬೇಕು. ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡುವುದರೊಂದಿಗೆ ಅವರ ಬದುಕನ್ನು ಹಸನುಗೊಳಿಸಬೇಕು. ನನಗೆ ಒಳ್ಳೆಯದಾಗಬೇಕು ಎಂಬ ಮನಸ್ಸು ಎಲ್ಲರಲ್ಲಿ ಮೂಡಿ ಬಂದಲ್ಲಿ ನಾವು ಎಲ್ಲರಂತೆ ಸಮಾಜದಲ್ಲಿ ಮುಂದೆ ಬರಲು ಸಾಧ್ಯವಿದೆ ಎಂದು ಹೇಳಿದರು. ಸಾಮಾನ್ಯವಾಗಿ ನಂಕ ಮಾತ್ರ ಜಾತಿ ಉಂಟು. ಆ ಜಾತಿ ಇಟ್ಲ ಭಾರಿ ಒಂಜಿ ಪಿರವಪೂರ್ಣಂಚಿನ ಜನಾಂಗವೂ ಉಂಡು. ಅವು ಕೊರಗ ಜನಾಂಗ. ಅಯ್ಯರ್ದವರ ಐಟ್ ಟ್ರೈಬಲ್ಗೆ ಸಂಬಂಧಪಟ್ಟಂಜನೆ, ಪರಿಶಿಷ್ಟ ಪಂಗಡಗೂ ಸಂಬಂಧಪಟ್ಟಂಜನೆ ಮರಾಠಿ ಜನಾಂಗ, ಮಲೆಕುಡಿಯ, ಕೊರಗಸ್ ಒಟ್ಟು 82,250 ಒಟ್ಟು ಜನಸಂಖ್ಯೆ ಉಂಟು. ಐಟ್ಲ ಭಾರಿ ಕಡಿಮೆ ಪುರಂಚಿನ ಜನಸಂಖ್ಯೆ ಹೋಗ್ಬಂಡ ಕೊರಗ ಜನಾಂಗ ಜನಸಂಖ್ಯೆ 4,850 ಜನಸಂಖ್ಯೆ. ಐಕ್ ಬೇತೆ ಬೇತೆ ಸಮಸ್ಯೆದ ಬಗ್ಗೆ ಉಲ್ಲೇಖ ಮಾಡ್ತೇವೆ. ಐಕ್ ದಯಮಾಡಿದ ಭರವಸೆದ ಪ್ರಶ್ನೆ ಆಯ್ತು, ಕಾರ್ಯರೂಪಕ್ಕೂ ಬರ ಕಾರ್ಯರೂಪಕ್ಕೂ ಬರಪಂಚಿನ ಸಂದರ್ಭಗಳು ಕೆಲವು ಪೌಷ್ಟಿಕ ಆಹಾರದ ಬಗ್ಗೆ ಉಲ್ಲೇಖ ಮಾಡ್ತೇವೆ. ಯಾನ ಸಂಬಂಧಪಟ್ಟಂಚಿನ ಜಿಲ್ಲಾಧಿಕಾರಿಗಳನ್ನ ಬೊಕ್ಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಳ್ಳರೆ ಅಕ್ಲನ ತಕ್ಷಣ ಮೀಟಿಂಗ್ಲೆತ್ತಿದ್ದು ಏರೇರು ಪೌಷ್ಟಿಕ ಆಹಾರ ಸಪ್ಲೈ ಮಲ್ಪೇರೆ. ಆ ಸಪ್ಲೈ ಮಲ್ಪಂಚಿನ ಸಂದರ್ಭಗಳು ಕ್ವಾಲಿಟಿ ಸರೀಜಿ, ಗುಣಮಟ್ಟ ಸರೀಜಿ. ಅವು ಏರೇ ಸಪ್ಲೈ ಮಲ್ಪಡೆ ಗುಣಮಟ್ಟ ಸಪ್ಲೈ ಮಲ್ಪದಿನ ವ್ಯಕ್ತಿಯರು ಉಳ್ಳರೆ ಅಕ್ಲನ ಮಿತ್ತು ಸಂಬಂಧಪಟ್ಟ ಇಲಾಖೆದ ಅಧಿಕಾರ ನಿರ್ದಾಕ್ಷಿಣ್ಯವಾದ ಕಠಿಣವಾದ ಕ್ರಮ ಕೈಗೊಳ್ಳೋದು. ಈ ಸಂದರ್ಭದಲ್ಲಿ ಪುತ್ತೂರು ತಹಶೀಲ್ದಾರ್ ರಮೇಶ್ ಬಾಬು ಮತ್ತು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಗಾಯತ್ರಿ ಸಿಎಚ್, ಪುತ್ತೂರು ತಾಲೂಕು ಕೊರಗ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಜಗದೀಶ್, ಕೊರಗ ಒಕ್ಕೂಟದ ಸದಸ್ಯ ಮತ್ತಡಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.